ನೋಡಕ್ಕೆ ಎರಡು ಕಣ್ಣುಗಳು ಸಾಲಂಗಿಲ್ರಿ. ಬಹಳ ಚೆನ್ನಾಗಿದೆ ರೀ. ಇಲ್ಲಿ ಕಾರ್ಯಕ್ರಮಗಳು ಅಥವಾ ಇಲ್ಲಿ ಮಾಡಿದಂತ ಡೆಕೋರೇಷನ್ಸ್ ಅಥವಾ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಬಹಳಷ್ಟು ಚೆನ್ನಾಗಿದೆ ಮೇಡಮ್. ಸ್ಪೋರ್ಟ್ಸ್ ಆಟೋಟಗಳ್ರಿ, ಡಾನ್ಸು, ಕೃಷಿ ಮೇಳ, ಆಮೇಲೆ ಆಹಾರ ಮೇಳ, ಇನ್ನಿತರ ನೃತ್ಯಗಳು, ಆಮೇಲೆ ನಾನಾ ಥರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ರೀ ಮೇಡಮ್. ಸಂಸ್ಥೆ ಅಂದ್ರೆ ಒಂದು ಸ್ವರ್ಗ ಕಂಡಂಗೆ ಅನ್ಸಾತೈತ್ರಿ ಮೇಡಮ್. ಬಹಳಷ್ಟು ಇದೆ. ರಾತ್ರಿ ವೇಳೆ ಅಂತ ನೋಡಿದ್ವಿ ರೀ. ಬಹಳಷ್ಟು ಡೆಕೋರೇಷನ್ ಭಾಳ ಚೆನ್ನಾಗಿದೆ. ಎಲ್ಲರ ಕಣ್ಮನಗಳು ಸೆಳೆತಿದೆ ರೀ ಮೇಡಮ್. ಎಲ್ಲರಿಗೂ ಬಹಳಷ್ಟು ಅದ್ಭುತವಾದಂಥ ವಿಷಯವಾಗಿದೆ. ಇದು ಬಹಳಷ್ಟು ಚಲೋ ಐತ್ರಿ ಮೇಡಮ್. ಬೇರೆ ಬೇರೆ ಜಾಂಬೂರಿಯಲ್ಲಿ ಭಾಗವಹಿಸಿದ್ದೇವೆ. ಆ ಜಾಂಬೂರಿಗೆ ಈ ಜಾಂಬೂರಿಗೆ ನೋಡಬೇಕಾದ್ರೆ ಇಲ್ಲಿ ಭಾಳ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಮೇಡಮ್. ಬೇರೆ ಜಾಂಬೂರಿಯಲ್ಲಿ ನಾವು ಟೆಂಟ್ ಹಾಕ್ಕೊಂಡು ಔಟ್ಸೈಡ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಫಸ್ಟ್ ಟೈಮ್ದಲ್ಲಿ ನಾವು ಬಿಲ್ಡಿಂಗ್ದಲ್ಲಿ ಮಾಡ್ತಾ ಇರೋದು. ಆದರೆ ಇಲ್ಲಿ ಭಾಳ ಸುವ್ಯವಸ್ಥಿತವಾಗಿ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸ್ಕೌಟ್ ಸಂಸ್ಥೆಯಿಂದ ಅವರಿಗೆ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಮೇಡಮ್. ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾಗಿರ್ತಕ್ಕಂತಹ ಶ್ರೀಯುತ PG ಸಿಂಧ್ಯಾ ಸರ್ ಅವರು, PGR ಸಿಂಧ್ಯಾ ಸರ್ ಅವರು, ಹಾಗೂ ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಯುತ ಮೋಹನ್ ಆಳ್ವಾರ್ ಅವರನ್ನು ನಾವು ಯಾವತ್ತೂ ಮರಿಬಾರ್ದು ಮೇಡಮ್. ಯಾಕಂತಂದರೆ ಇಂತಹ ಒಂದು ಜಾಂಬೂರಿಯನ್ನು ನೋಡೋದಕ್ಕೆ ನಾನೇ ಒಂದು 2 ಸಾರ್ತಿ ಬೇರೆ ದೇಶಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾನು ಸಿಗದೇ ಇದ್ದಾಗ ಬಹಳ ವ್ಯಥೆಪಟ್ಟಿದ್ದೆ. ಆದರೆ ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಇಬ್ಬರು ಮಹನೀಯರು, ಇವ್ರ ಜೊತೆ ಅನೇಕ ಜನ ಇದ್ದಾರೆ, ಆದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರು ಮಹನೀಯರು ಬಹಳ ಶ್ರಮ ಪಟ್ಟಿದ್ದಾರೆ. ಅದು ಅಲ್ಲದೆ ಇದು ಮೊದಲ ಜಾಂಬೂರಿ ಅಂತ ಹೇಳ್ಬೋದು. ಇದುವರೆಗೆ ನಡೆದಂಥ ಎಲ್ಲ ಜಾಂಬೂರಿಗಳಲ್ಲಿ ಇದೊಂದು ಸ್ಪೆಷಲ್. ಇದು ಸಾಂಸ್ಕೃತಿಕ ಜಾಂಬೂರಿ. ನಮ್ಮ ದೇಶದ ಕಲ್ಚರಲ್ ಒಂದು ಗೇಮ್ ಇರ್ಬೋದು, ಒಂದು ಡ್ರೆಸ್ ಇರ್ಬೋದು, ಒಂದು ಆಹಾರ ಇರ್ಬೋದು, ಒಂದು ವಿಜ್ಞಾನ ಇರ್ಬೋದು, ಪ್ರತಿಯೊಂದರ ಬಗ್ಗೆ ಪ್ರತಿ ಸೂಕ್ಷ್ಮವಾಗಿ ಮಕ್ಕಳಿಗೆ ರಕ್ತಗತಗೊಳಿಸುವಂತಹ ಒಂದು ಜಾಂಬೂರಿ ಅಂತ ಹೇಳ್ಬೋದು. ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಅತಿ ಆಸಕ್ತಿದಾಯಕವಾಗಿ ನಮ್ಮ ಮಕ್ಕಳು ಮಾಡುವುದರೊಂದಿಗೆ ಕಲಿತಾರೆ. ಹೆಂಗದ ಅಂದರೆ ನಮ್ಮಲ್ಲಿ ಅನೇಕ ಭಾಗಗಳದಾವೆ. ಫನ್ ಗೇಮ್ ಇರ್ಬೋದು, ಅಡ್ವೆಂಚರ್ ಗೇಮ್ ಇರ್ಬೋದು. ಇನ್ನೊಂದು ಹೊಸದಾಗಿ ಪರಿಚಯ ಮಾಡಿದ್ದಾರೆ ಬೀಚ್ ವಾಕ್ ಅಂತ. ಯಾಕಂದರೆ ನಮ್ಮಂಥ ಉತ್ತರ ಕರ್ನಾಟಕದ ಜನರಿಗೆ ಬೀಚ್ ಅಂದ್ರೆ ಬಹಳ ಮಕ್ಕಳಿಗೆ ಗೊತ್ತಿಲ್ಲ. ಅಂಥದ್ರೊಳಗೆ ಬೀಚ್ ವಾಕ್ ಹೋಗಿ ಅಲ್ಲಿಯ ಜನರ ಒಂದು ಸಾಂಪ್ರದಾಯಿಕ ಆಹಾರ, ಉಡುಗೆ ತೊಡುಗೆ, ಸಂಸ್ಕೃತಿಯನ್ನು ತಿಳಿಸಿಕೊಡುವಂಥದ್ದು ರಿಯಲಿ ಅವ್ರ ವಿಚಾರಕ್ಕೆ ನಾವು ಸಲ್ಯೂಟ್ ಮಾಡಬೇಕು ಮೇಡಮ್. ಇಂತಹ ಒಂದು ಅವಕಾಶ ಅದು ನಮಗೆ ಸಿಕ್ಕಿಲ್ಲ. ಅದು ಇಂಥವ್ರ ಕೈ ಕೆಳಗೆ ಕೆಲಸ ಮಾಡೋ ಅವಕಾಶ ನಮಗೆ ಸಿಕ್ಕಿಲ್ಲ. ರಿಯಲಿ ಹ್ಯಾಟ್ಸ್ ಅಪ್ ಮೇಡಮ್. ನಾವು ಜಾಂಬೂರಿಗೆ ಬರ್ತಾ ಇರೋದು ಸೆಕೆಂಡ್ ಟೈಮ್ ಸರ್. ಫಸ್ಟ್ ಟೈಮ್ ನಾವು ಹೋಗಿದ್ದು ದೊಡ್ಡಬಳ್ಳಾಪುರ ಇದ್ದಿಲ್ಲ ಸರ್. ಅದು ಸ್ಟೇಟ್ ಲೆವೆಲ್ ಅಷ್ಟೇ ಸರ್. ಅದಕ್ಕಿಂತ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಂತಿದೆ ಸರ್. ಆದರೆ ಅದಕ್ಕಿಂತ ಇದು ತುಂಬ ಅಡ್ವೆಂಚರ್ ಆಗಿದೆ ಸರ್. ಪ್ರತಿದಿನ 7 ದಿನ ಇರುತ್ತೆ ಸರ್. 7 ದಿನ ಒಂದೊಂದು ಅಡ್ವೆಂಚರ್ ವ್ಯಾಲಿ ಆಗಿರ್ಬೋದು, ಹೈಕಿಂಗ್ ಆಗಿರ್ಬೋದು, ಎಕ್ಸಿಬಿಷನ್ ಆಗಿರ್ಬೋದು, ಬೇರೆ ಬೇರೆ ಥರ ಮತ್ತು ಡೈಲಿ ಈವ್ನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ ಸರ್. ಆ್ಯಕ್ಟಿವಿಟೀಸ್, ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಡೈಲಿ. ಆದರೆ ಅದಕ್ಕಿಂತ ಇದು ಇಂಟರ್ನ್ಯಾಷನಲ್ ಲೆವೆಲ್ ಸರ್. ಬೇರೆ ಬೇರೆ ದೇಶಗಳಿಂದೆಲ್ಲ ಬಂದಿರ್ತಾರೆ ಅಂತ ಒಂದು. ನಾನು ಆಗಲೇ ಕ್ಯಾಂಪಸ್ ಎಲ್ಲ ಫುಲ್ಲು ನಿನ್ನೆ ರಾತ್ರಿ ಎಲ್ಲ ಸುದ್ದಿ ನೋಡಿದೆ ಸರ್. ನಾನು ತುಂಬ ಚೆನ್ನಾಗಿದೆ ಸರ್.